ಮಾಧ್ಯಮಗಳು ವಾಸ್ತವಿಕ ಸಂಗತಿಗಳನ್ನು ಸಮಾಜದ ಮುಂದಿಡಬೇಕು. ಮಾಧ್ಯಮಗಳು ವಸ್ತುನಿಷ್ಠವಾಗಿ, ನಿಷ್ಪಕ್ಷಪಾತವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಸಾಮಾಜಿಕ ಪರಿವರ್ತನೆ ಸಾಧ್ಯ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ವಿಚಾರಗಳು ಪತ್ರಕರ್ತರ ಸುವರ್ಣ ಸಂಭ್ರಮದ ವೇಳೆ ವಿಮರ್ಶೆಯಾಗಬೇಕು. ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮಕ್ಕೆ ನಿಯಂತ್ರಣವಿರುತ್ತದೆ. ಆದರೆ ಸಾಮಾಜಿಕ ಮಾಧ್ಯಮಗಳಿಗೆ ಯಾವುದೇ ಹತೋಟಿ ಇಲ್ಲದೆ ದುರ್ಬಳಕೆಯಾಗುತ್ತಿರುವುದು ಖೇದಕರ ಎಂದರು. ಒಂದು ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದವರೆಗೆ ಹೋಗಿದೆ. ಎಲೆಕ್ಟ್ರಾನಿಕ್ ಮೀಡಿಯಾ ದಾಟಿ ಸೋಷಿಯಲ್ ಮೀಡಿಯಾದವರೆಗೆ ಹೋಗಿದೆ. ಪ್ರತಿಯೊಬ್ಬನು ಕೂಡ ಎಲ್ಲ ವಿಚಾರಗಳಲ್ಲಿ ಎಲ್ಲವನ್ನ ಅದರ ಮುಖಾಂತರ ತಿಳಿಸಬಲ್ಲಂಥ ಒಂದು ವ್ಯವಸ್ಥೆಗಳಿವತ್ತು ಸಮಾಜದಲ್ಲಿ ನಮಗೆ ಲಭ್ಯ ಆಗಿದೆ. ಟೆಕ್ನಾಲಜಿ, ತಂತ್ರಜ್ಞಾನ ಬಂದ ಮೇಲಂತೂ ಮಾಧ್ಯಮಗಳ ವಿಸ್ತರಣೆ ಭಾರಿ ದೊಡ್ಡ ರೀತಿಯಲ್ಲಿ ಆಗಿದೆ. ನಿಜ, ನಾವು ಒಪ್ಪಿಕೊಳ್ಳಲೇಬೇಕು. ಮಾಧ್ಯಮಗಳ ಅವಶ್ಯಕತೆಗಳು ಚೆನ್ನಾಗಿ ಇರಬೇಕು ಅಂತ ಹೇಳುವಂಥ ನಮ್ಮೆಲ್ಲರ ಅಪೇಕ್ಷೆ. ಇವತ್ತಿನ ಈ ಸ್ಟ್ರಕ್ಚರ್ ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾದವರೆಗೆ ಇವತ್ತು ಮಾಧ್ಯಮ ಕ್ಷೇತ್ರ ನಾಗಾಲೋಟದಲ್ಲಿ ಓಡಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ ನಾಯಕ್ ಇಂದಾಜೆ ಆಶಯ ಭಾಷಣ ಮಾಡಿದರು. ಮಾಜಿ ಅಧ್ಯಕ್ಷ ಕೆ ಆನಂದ ಶೆಟ್ಟಿ ಸಂಘ ನಡೆದು ಬಂದ ಹಾದಿಯ ಬಗ್ಗೆ ವಿವರಿಸಿದರು. ಸುವರ್ಣ ಮಹೋತ್ಸವದ ಅಂಗವಾಗಿ ಪ್ರತಿಷ್ಠಿತ ಸುವರ್ಣ ಸಂಭ್ರಮ ಗೌರವ ಪ್ರಶಸ್ತಿಯನ್ನು ಮೂಡುಬಿದ್ರೆಯ ಆಳ್ವಾಸ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಅವರಿಗೆ ಪ್ರದಾನ ಮಾಡಲಾಯಿತು. ಈ ವೇಳೆ ಮಾತನಾಡಿದ್ದ ಅವರು, ಎಂದಿಗೂ ಸುಳ್ಳು ಮೆರೆಯಬಾರದು, ಸತ್ಯ ಮರೆಮಾಚಬಾರದು. ಪತ್ರಿಕೋದ್ಯಮ ಕೇವಲ ಸುದ್ದಿಯ ಮೂಲವಲ್ಲ, ಅದು ನಂಬಿಕೆ, ಬದ್ಧತೆ, ನೈತಿಕತೆ, ಜನಶಕ್ತಿ ಎಂಬ ಮೌಲ್ಯಗಳ ಸಮೂಹ ಎಂದರು. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಇಲ್ಲಿ ಪ್ರಾರಂಭ ಆಗಿ ಕನ್ನಡದ ಆಸ್ಮಿತೆಯನ್ನು ಇಂದು ಜಗದಗಳಿಗೆ ಪರಿಸರಿಸಿದೆ. ಇಂಥ ಭವ್ಯ ಪರಂಪರೆ ನೆಲದಲ್ಲಿ 1970ರ ದಶಕದಲ್ಲಿ ಮಂಗಳೂರಿನ ಪತ್ರಕರ್ತರು ಸಂಘಟನೆಗೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸ್ಥಾಪನೆ ಮಾಡಿ ಮಂಗಳೂರಿನ ಪತ್ರಕರ್ತರ ಸಂಘಟನೆಯಲ್ಲಿ ಮುಂಚೂಣಿ ಪಾತ್ರ ವಹಿಸಿದಂಥ ಕೆ.ಎಸ್. ಉಪಾಧ್ಯಾಯರಿರ್ಬೋದು, ನರಸಿಂಹರಾಯರಿರ್ಬೋದು, ಗೋಪಾಲಕೃಷ್ಣ ಅವರಿರ್ಬೋದು, ವಸಂತ ನಾಯಕರಿರ್ಬೋದು, ರಾಮಚಂದ್ರರಾಯರಿರ್ಬೋದು, ನನ್ನ ಸನ್ಮಿತ್ರ ಮನೋಹರ್ ಪ್ರಸಾದರು, ಚಿದಂಬರ ಬೈಕಂಪಾಡಿ ಮುಂತಾದವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಬಯಸ್ತಾ ಇದ್ದೇನೆ. ಇಂಥ ಮಹಾನುಭಾವರು ಹಾಕಿಕೊಟ್ಟಂಥ ಈ ವೇದಿಕೆ ನಂತರದ ದಿನದಲ್ಲಿ ಹಿರಿಕಿರಿಯರ ಸಮ್ಮೇಳನದೊಂದಿಗೆ 10 ಹಲವು ಸಮಾಜಮುಖಿ ಚಟುವಟಿಕೆಗಳು ನೆರವೇರಿಸ್ತಾ ಬಂದಿದೆ. ರಾಜ್ಯದ ರಾಜಧಾನಿ ಬೆಂಗಳೂರನ್ನು ಹೊರತುಪಡಿಸಿದರೆ ಅತ್ಯಂತ ವ್ಯವಸ್ಥಿತವಾದಂತಹ ಮಾದರಿಯಲ್ಲಿ ಸಂಘಟನೆ ಇರುವ ಕೆಲವೇ ಜಿಲ್ಲಾ ಕೇಂದ್ರಗಳಲ್ಲಿ ಮಂಗಳೂರು ಒಂದಾಗಿದೆ. ಏರ್ಪೋರ್ಟ್ ಇರತಕ್ಕಂತಹ 5 ಯೂನಿವರ್ಸಿಟಿಗಳಿರ್ತಕ್ಕಂಥ, 16 ಮೆಡಿಕಲ್ ಕಾಲೇಜುಗಳಿರ್ತಕ್ಕಂಥ, ಇಂಜಿನಿಯರಿಂಗ್ ಕಾಲೇಜುಗಳಿರ್ತಕ್ಕಂಥ, ಗ್ರಾಮದಲ್ಲಿ ಹೈಸ್ಕೂಲ್ಗಳಿರ್ತಕ್ಕಂಥ, ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತಕ್ಕಂಥ ಒಂದು ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಗುಜರಾತ್ ಒಂದು ರಾಜ್ಯವಾಗಿ ಪರಿವರ್ತನೆ ಅಂತ ಹೇಳ್ತೀರಿ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾಕೆ ಉಲ್ಲೇಖ ಮಾಡುವುದಿಲ್ಲ ಅಂತ ಕೇಳಿದ್ರು. ಅಧ್ಯಯನ ಮಾಡಿದಾಗ ಇದು ಸರಿ ಅಂತ ಅನಿಸ್ತು. ಆದರೆ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಈ ಜಿಲ್ಲೆ ಇಷ್ಟು ಅಭಿವೃದ್ಧಿ ಆಗುವುದಕ್ಕೆ ಕೊಡುಗೆ ಏನು ಕೇಳಿದ್ರೆ, ಆವತ್ತಿನಿಂದ ಇವತ್ತಿನವರೆಗೆ ಆಡಳಿತ ನಡೆಸತಕ್ಕಂಥ ಎಲ್ಲ ಪಾರ್ಟಿಗಳು, ಎಲ್ಲ ರಾಜಕಾರಣಿಗಳಿರ್ಬೋದು. ಆದರೆ ಇವರಿಗೆ ಜಾಗೃತಿಯನ್ನು ಉಂಟು ಮಾಡಿ ಎಚ್ಚರಿಕೆಯನ್ನು ಕೊಟ್ಟು ಆ ಕಾರ್ಯವನ್ನು ಮಾಡಿದ್ದು ಈ ಜಿಲ್ಲೆಯ ಹಿರಿಯರಿಂದ ಇವತ್ತಿನವರೆಗೆ ನಡ್ಕೊಂಡು ಬಂದಿರತಕ್ಕಂಥ ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರು ಅನ್ನತಕ್ಕಂಥದ್ದು ನಾನು ಉಲ್ಲೇಖ ಮಾಡೋದು. ನಾನು ಹೆಚ್ಚು ಹೊತ್ತು ಮಾತನಾಡಕ್ಕೆ ಹೋಗೋದಿಲ್ಲ. ಇಂತಹ ಜಿಲ್ಲೆ ಜಾಗೃತಿಯ ಕಾರ್ಯವನ್ನು ಪತ್ರಿಕೆಗಳು ಮಾಡಿದವು. 16 ಬಾರಿ ನಮಗೆ ತಿಳಿದೇ ಇರತಕ್ಕಂಥ ವಿಚಾರಗಳು ಪತ್ರಿಕೆಯಿಂದ ಕಂಡೆವು. ಯಾವ ರಸ್ತೆ, ಯಾವ ಹಳ್ಳಿಯ ಸೇತುವೆ ಎಲ್ಲಿ ಕುಸಿತ ಆಗಿದೆ, ಇದನ್ನು ಮಾಧ್ಯಮದ ವರದಿ ನೋಡಿ ನಾವು ಓಡೋಡಿ ಹೋಗ್ತಿದ್ದೆ. ನಾನೊಬ್ಬ MP ಆಗಿ 15 ವರ್ಷ ಕಂಡಿದ್ದೇನೆ ಈ ಜಿಲ್ಲೆಯಲ್ಲಿ. ಹೇಳಿದ್ರೆ ಒಂದು ಕುಗ್ರಾಮದ ಸಮಸ್ಯೆಯನ್ನು ಎತ್ತರಿಸತಕ್ಕಂಥ, ಕುಗ್ರಾಮದ ಸಮಸ್ಯೆಯನ್ನು ಜನಪ್ರತಿನಿಧಿಗೆ ತಿಳಿಸುವಂತ ಕೆಲಸವನ್ನ ಇಲ್ಲಿಯ ಪತ್ರಿಕೆಗಳು ಮತ್ತು ಪತ್ರಕರ್ತರು ಮಾಡಿದ್ದಾರೆ. ಕನ್ನಡಪ್ರಭದ ಪ್ರಧಾನ ಸಂಪಾದಕ ರವಿ ಹೆಗಡೆ, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾಧ್ಯಮ ಬಿಂಬ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ್ರು.
ಎನ್ಆರ್ಐ ಉದ್ಯಮಿ ಜಕರಿಯಾ ಜೋಕಟ್ಟೆ ಸಾಕ್ಷ್ಯಚಿತ್ರ ಅನಾವರಣಗೊಳಿಸಿದರು. ಮಂಗಳೂರು ನಗರ ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್, ಅದಾನಿ ಗ್ರೂಪ್ನ ಅಧ್ಯಕ್ಷ ಕಿಶೋರ್ ಆಳ್ವಾ, ಮಾಜಿ ಮೇಯರ್ ಕೆ ದಿವಾಕರ್ ಮುಖ್ಯ ಅತಿಥಿಯಾಗಿದ್ದರು. ಈ ಸಂದರ್ಭದಲ್ಲಿ ನಡೆದ ಪ್ರಸ್ತುತ ಹಾಗೂ ಭವಿಷ್ಯದ ಮಾಧ್ಯಮ ವಿಚಾರಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾದ ಬಿ ರವೀಂದ್ರ ಶೆಟ್ಟಿ ಮತ್ತು ವಾಲ್ಟರ್ ನಂದಳಿಕೆಯವರು ವಿಷಯ ಮಂಡಿಸಿದರು. ಹಿರಿಯ ಪತ್ರಕರ್ತ ರವಿ ಹೆಗ್ಡೆ ಅಧ್ಯಕ್ಷತೆ ವಹಿಸಿದರು. ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್, ಅಬುದಾಬಿ ಉದ್ಯಮಿ ಜಯರಾಮ್ ರೈ, ಮಾಧ್ಯಮ ಅಕಾಡೆಮಿ ಮಾಜಿ ಸದಸ್ಯ ಜಗನ್ನಾಥ ಶೆಟ್ಟಿ ಬಾಳ, ಕೆನರಾ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷ ಆನಂದ ಜಿ ಪೈ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಮಂಗಳೂರು ಪ್ರೆಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ಅನ್ನು ಮಂಗಳೂರು, ಜಿಲ್ಲಾ ವಾರ್ತಾಧಿಕಾರಿ ಬಿಎ ಕಾದರ್ಶ, ಕೆಯುಡಬ್ಲ್ಯೂಜೆ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಇಬ್ರಾಹಿಂ ಅಡ್ಕಸ್ಥಳ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಭಾಸ್ಕರ ರೈಕಟ್ಟ, ಕೋಶಾಧಿಕಾರಿ ಪುಷ್ಪರಾಜ್ ಪಿಎನ್ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಹಾಗೂ ಸುವರ್ಣ ಸಂಭ್ರಮ ಸಮಿತಿಯ ಪ್ರಧಾನ ಸಂಚಾಲಕ ಪಿಬಿ ಹರೀಶ್ ರೈ ಸ್ವಾಗತಿಸಿದರು. ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ವಂದಿಸಿದರು. ಪತ್ರಕರ್ತ ದಿನೇಶ್ ಇರಾ ಕಾರ್ಯಕ್ರಮ ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.